ಪ್ರವರ್ಗ 2A ಪಟ್ಟಿಯಲ್ಲಿರುವ ಅತಿ ಹಿಂದುಳಿದ ಸಮುದಾಯಗಳಿಗೆ ರಕ್ಷಣೆ, ಜಾತಿವಾರು ಸಮೀಕ್ಷೆ ಬಿಡುಗಡೆ ಮತ್ತು ಉನ್ನತ ಮಟ್ಟದ ಸಮಿತಿಯನ್ನ ರದ್ದುಗೊಳಿಸಬೇಕೆಂದು ಅತಿ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಅವರು ಪ್ರವರ್ಗ 2A ನಲ್ಲಿರುವ 102 ಅತಿ ಹಿಂದುಳಿದ ಜಾತಿಗಳು ಒಂದಾಗಿ ಈ ಮನವಿಯನ್ನ ನೀಡುತ್ತಿದ್ದೇವೆ ಎಂದ ಅವರು ಅತಿ ಹಿಂದುಳಿದ ವರ್ಗದಲ್ಲಿ ಎಲ್ಲ ಅಸಹಾಯಕ ಅಸಂಘಟಿತ ತಳ ಸಮುದಾಯಗಳಿಗೆ ಸಾಮಾಜಿಕ ನ್ಯಾಯ ನೀಡಿರುವ ಇತಿಹಾಸ ನಮ್ಮದು. ಇಡೀ ದೇಶದಲ್ಲಿ ಮೊಟ್ಟ ಮೊದಲಿಗೆ ಸಾಮಾಜಿಕ ನ್ಯಾಯ ನೀಡಿದ ಹಿನ್ನೆಲೆ ನಮ್ಮ ಕರ್ನಾಟಕದ್ದು. 1918ರಲ್ಲಿ ಆಯೋಗವನ್ನ ನೇಮಿಸಿ ಮೀಸಲಾತಿಯನ್ನ ನೀಡಿತ್ತು. ಆದರೆ ಇದೀಗ ಸರ್ಕಾರ ಅವೈಜ್ಞಾನಿಕವಾಗಿ ಹಿಂದುಳಿದ ವರ್ಗಗಳ ಪಟ್ಟಿಗೆ ಬಲಿಷ್ಠ ಸಮುದಾಯಗಳನ್ನು ಸೇರಿಸಲು ಆರಂಭಿಸಿದ ಪರಿಣಾಮ ಅತಿ ಹಿಂದುಳಿದ ಸಮುದಾಯಗಳ ಪಾಲನ್ನ ಬಲಿಷ್ಠರು ಕಸಿಯುವ ಪರಿಪಾಠ ಆರಂಭವಾಗಿದೆ. ಇದೀಗ ಸರ್ಕಾರ ಎಲ್ಲ ಗೊಂದಲಗಳಿಗೆ ಪರಿಹಾರ ನೀಡಬೇಕಿದೆ. ವೈಜ್ಞಾನಿಕವಾಗಿ ನ್ಯಾಯಬದ್ಧವಾಗಿ ಸಾಂಪ್ರದಾಯಿಕವಾಗಿ ನಮಗೆ ದಕ್ಕಿರುವ ಹಕ್ಕುಗಳಿಗೆ ಚ್ಯುತಿ ಬಾರದಂತೆ ನಮ್ಮ ಸಮುದಾಯಗಳಿಗೆ ರಕ್ಷಣೆ ನೀಡಿ ಸಾಮಾಜಿಕ ನ್ಯಾಯ ದಯಪಾಲಿಸಬೇಕು. ಸರ್ಕಾರ ನಮ್ಮ ಮನವಿಯನ್ನ ಮಾನ್ಯ ಮಾಡದಿದ್ರೆ ಪ್ರವರ್ಗ 2A ಪಟ್ಟಿಯಲ್ಲಿರುವ 102 ಜಾತಿ ವರ್ಗಗಳು ಸಂಘಟಿತರಾಗಿ ಬೀದಿಗಿಳಿದು ರಾಜ್ಯದಾದ್ಯಂತ ಹೋರಾಟ ಮಾಡುವುದು ಅನಿವಾರ್ಯವಾದೀತು ಎಂದು ಹೇಳಿದರು. ರಿಸರ್ವೇಶನ್ಸ್ ಆಲ್ರೆಡಿ ಕಾಯಂ ಆಗಿ ದೇಶದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ ಪರಿಶಿಷ್ಟ ವರ್ಗ ಪರಿಶಿಷ್ಟ ಪಂಗಡದವರು ಇದೆ. ತಮಗೂ ಗೊತ್ತಿದೆ ಪ್ರವರ್ಗಗಳು. ಒಂದು ಪ್ರವರ್ಗ 1, 2A, 2B, 3A, 3B ಅಂತ ವರ್ಗೀಕರಿಸಿದ್ದಾರೆ. ಅದರಲ್ಲೂ ವರ್ಗೀಕರಿಸಿದ 100ರಲ್ಲಿ 50 ಭಾಗ ರಿಸರ್ವೇಶನ್ಸ್ ಕೊಡಬೇಕು ಅಂತ ಇಂದ್ರಸಾನಿ ಸುಪ್ರೀಂ ಕೋರ್ಟ್ ತೀರ್ಮಾನದ ಪ್ರಕಾರ 50 ಮೀರಬಾರದು ರಿಸರ್ವೇಶನ್ ಅಂತ. ಅದೆಲ್ಲ ಕಥೆ ಆಗಿದೆ ಹಿಂದಿನ. ಅದ್ರಲ್ಲಿ ಬೇಕಾದಷ್ಟು ಆಗಿದೆ. ಮಹಾರಾಜರ ಕಾಲದಲ್ಲಿ 1918ರಲ್ಲೇನೆ ಅವತ್ತಿನ ಕಾಲಕ್ಕೆ ಮೇಲ್ಜಾತಿಯವರ ತೊಂದರೆ ಜಾಸ್ತಿ ಇರೋದ್ರಿಂದ ಕೆಲವರು ಕೆಳಗ ವರ್ಗದವರಿಗೆ ಮೀಸಲಾತಿ ಕೊಟ್ಟು ಹಾವೂರು ಆಯೋಗ ಬಂತು, ವೆಂಕಟಸ್ವಾಮಿ ಆಯೋಗ ಬಂತು, ಚಿನ್ನಪ್ಪರೆಡ್ಡಿ ಆಯೋಗ ಬಂತು. ನಿಮ್ಮ ಮಾಹಿತಿಯಲ್ಲೆಲ್ಲ ಕೊಟ್ಟಿದ್ದೀವಿ. ಆ 107 ಜಾತಿಯಲ್ಲಿ 50ಕ್ಕಿಂತ ಹೆಚ್ಚು % ಜನಾಂಗಕ್ಕೆ ಇದುವರೆಗೂ ಕೇಳುವ ಧೈರ್ಯವೇ ಬಂದಿಲ್ಲ. ನನ್ನ ಹಕ್ಕಿದೆ, ನನಗೆ ರಿಸರ್ವೇಶನ್ ಇದೆ, ಎಲ್ಲಿ ಕೇಳಬೇಕು, ಯಾರನ್ನು ಕೇಳಬೇಕು ಅಂತದ್ದು ಗೊತ್ತಿಲ್ಲದೆ ಇರ್ತಕ್ಕಂಥ ಸಮಾಜ. ಅದರಲ್ಲೂ ಕೆಲವು ಪ್ರಬಲವಾದ ಸಮಾಜಗಳು ಹೆಚ್ಚು ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ. ಅದು ಸಹಜವಾಗಿ ಆ ಕ್ಯಾಟಗರಿಯಲ್ಲಿ ಬಂದಾಗ ಆಗಿರತಕ್ಕಂಥ ವಿಚಾರ. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ವಿಶ್ವಾಸ್ ಕುಮಾರ್ ದಾಸ್, ಹರಿನಾಥ್ ಜೋಗಿ, ಪ್ರಕಾಶ್ ಸಾಲ್ಯಾನ್, ಬಿಪಿ ಆಚಾರ್ ಉಪಸ್ಥಿತರಿದ್ದರು.